ಸೊ ಫೈನಲ್ ಆಗಿ ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ ಇವಾಗ. ಅದರಲ್ಲಿ ಎಂಟ್ರಿ ಫೀಸ್ ಇತ್ತು ಜಸ್ಟ್ 10 ರುಪೀಸ್. ಸೊ ಹಾಗೆ ಅಲ್ಲಿ ನಾವೀಗ ಇದು ಚಿಕ್ಕಿಹೊಳೆ ರಿಸರ್ವ್ ಮುಗಿಸ್ಕೊಂಡು ಇವಾಗ ಅಬ್ಬಿ ಫಾಲ್ ಹತ್ರ ಬರ್ತಾ ಇದ್ದೀವಿ. ಸೊ ಮಡಿಕೇರಿಯಿಂದ 7 ಕಿಲೋಮೀಟರ್ ದೂರದಲ್ಲುಂಟು. ಹಾಗೆ ಈಗ ಜಸ್ಟ್ ಫಾಲ್ ಏರಿಕೆ ಬಂದಿದ್ದೀವಿ. ಸೊ ಇಲ್ಲಿಗ ಪಾರ್ಕಿಂಗ್ ಚಾರ್ಜ್ ಮಾಡ್ಲಿಕ್ಕೆ ಉಂಟು. ಸೊ ಹಾಗೆ ನಿಲ್ಲಿಸ್ಕೊಂಡಿದ್ದೇವೆ. ಬಾ, ಇಲ್ಲೊಂದು ಡಾಗ್ ನೋಡ್ಬೋದು, ನನಗೆ ಫಸ್ಟ್ ವೆಲ್ಕಮ್ ಮಾಡಿದ್ದು. ಸೊ ಪಾರ್ಕಿಂಗ್ ಚಾರ್ಜಸ್ 50 ಅಂತ ಹೇಳ್ತಾ ಇದ್ದಾರೆ. ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ ಇವಾಗ. ಹಾರಂಗಿ ಡ್ಯಾಮ್ ಮತ್ತು ರಿಸರ್ವಾಯರ್ ಮುಗಿಸ್ಕೊಂಡು ಸೊ ಈಗ ಅಬ್ಬಿ ಫಾಲ್ ಹತ್ರ ಬಂದಿದ್ದೀವಿ. ಮಡಿಕೇರಿಯಿಂದ 7 ಕಿಲೋಮೀಟರ್ ಆಯ್ತಲ್ವಾ. ನಾವು ಆ್ಯಕ್ಚುಲಿ ಕುಶಾಲನಗರದಿಂದ ಟ್ರಾವೆಲ್ ಮಾಡಿದ್ದು. ಸೊ ಈಗ ಮಧ್ಯಾಹ್ನ ಆಗಿದೆ. ಸೊ ಲೈಟಾಗಿ ಮಳೆ ಬರ್ತಾ ಉಂಟು. ಹಾಗೆ ಈಗ ಅಬ್ಬಿ ಫಾಲ್ ನೋಡ್ಲಿಕ್ಕೆ ಬರ್ತಾ ಇದ್ದೀವಿ. ಸೊ ಅಬ್ಬಿ ಫಾಲ್ಸಿಗೆ ಬಂದಾಗ ಅಲ್ಲಿ ಎಂಟ್ರಿ ಫೀಸ್ ಇತ್ತು ಜಸ್ಟ್ 10 ರುಪೀಸ್. ಸೊ ಹಾಗೆ ಅಲ್ಲಿ ಟಿಕೆಟ್ ತೊಗೊಂಡು ಸ್ವಲ್ಪ ದೂರ ನಡಿಲಿಕ್ಕೆ ಉಂಟು. ಅಲ್ಲಿಂದ ಒಂದು 5 ರಿಂದ 10 ನಿಮಿಷ ನಡಿಲಿಕ್ಕಿದೆ ಅಂತ ಅನಿಸುತ್ತೆ. ಸೊ ಹಾಗೆ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. Very superb, nice fall. Yes, sir.